ಕತಾರ್ ಏರ್ವೇಸ್ನಲ್ಲಿ ಲಾಸ್ ಏಂಜಲ್ಸ್ನಿಂದ ಕೊಲಂಬೋಕ್ಕೆ ಹೊರಟಿದ್ದ 85ರ ಪ್ರಾಯದ ನಿವೃತ್ತ ವೈದ್ಯರಿಗೆ ಸಸ್ಯಾಹಾರಿ ಊಟ ಸಿಗದಿದ್ದರಿಂದ ಅವರು ಮರಣ ಕಂಡ ಘಟನೆ ನಡೆದಿದೆ. ಡಾಕ್ಟರ್ ಅಶೋಕ ಜಾವೇರ್ ಸಾವು ಕಂಡ ನಿವೃತ್ತ ವೈದ್ಯರು. ಅವರು ಹೃದಯ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. ಲಾಸ್ ಏಂಜಲ್ಸ್ನಿಂದ ಕೊಲಂಬೋಗೆ ವಿಮಾನದಲ್ಲಿ 15.5 ಗಂಟೆಗಳ ಪ್ರಯಾಣ ನಡುವೆ ವಿಮಾನದಲ್ಲಿ ಎಲ್ಲರಿಗೂ ನಾನ್ ವೆಜಿಟೇರಿಯನ್ ಊಟ ನೀಡಲಾಗಿದೆ. ವೆಜಿಟೇರಿಯನ್ ಕೇಳಿದ್ದಕ್ಕೆ ಗಗನ ಸಖಿ ಲಭ್ಯವಿಲ್ಲ, ಇದನ್ನೇ ತಿನ್ನಿ ಎಂದು ಉಡಾಪೆ ಮಾತನಾಡಿದ್ದಾರೆ ಎಂದು ಹೇಳಲಾಗಿದೆ. ಒಂದು ಹಂತದಲ್ಲಿ ಅವರು ಉಸಿರು ಸಿಕ್ಕಿ ಉರುಳಿದ್ದಾರೆ. ಕೂಡಲೇ ವಿಮಾನದಲ್ಲಿ ವೈದ್ಯಕೀಯ ಸೇವೆ ಲಭಿಸಿದ್ರೂ ಅವರು ಕೊನೆಯುಸಿರೆಳೆದಿದ್ದಾರೆ. ಮಧ್ಯ ಆಕಾಶದಲ್ಲಿ ಡಾಕ್ಟರ್ ಜೈವೀರ ಉಸಿರುಗಟ್ಟುವಂತಾದಾಗ ಫ್ಲೈಟ್ ವೈದ್ಯರನ್ನ ದೂರ ಸಂಪರ್ಕ ಮಾಡಿ ಚಿಕಿತ್ಸೆ ನೀಡಲು ನೋಡಿದ್ದು ಫಲಿಸಲಿಲ್ಲ. ಕೊನೆಗೆ ಸ್ಕಾಟ್ಲೆಂಡ್ನ ಎಡಿನ್ಬರ್ಗ್ ನಗರದಲ್ಲಿ ವಿಮಾನ ಕೇಳಿ ತುರ್ತು ಕೆಳಗಿಳಿದಿದೆ. ಕೂಡಲೇ ಆಸ್ಪತ್ರೆಗೆ ಸಾಗಿಸಿದಾಗ ಸಾವಾಗಿರುವುದು ತಿಳಿದಿದೆ. ಆಸ್ಪಿರೇಷನ್ ನ್ಯೂಮೋನಿಯಾಕ್ಕೆ ಅವರು ಯಾವುದೋ ದ್ರವ ಉಸಿರಾಡಿದಾಗ ಇಲ್ಲವೇ ಆಹಾರ ತೆಗೆದುಕೊಂಡಾಗ ಉಸಿರು ಕೊಳವೆ ಇನ್ಫೆಕ್ಷನ್ ಸಾವಿಗೆ ಕಾರಣ ಎನ್ನಲಾಗಿದೆ. ಅವರ ಮಗ ಸೂರ್ಯ ಜಾವೇರ $1,75,000 ನಷ್ಟ ಈಡು ಕೇಳಿ ಮೊಕದ್ದಮೆ ಹೂಡಿದ್ದಾರೆ.